ನನ್ನ ಕವಿತೆ ಹೆಸರು ಪ್ರತಿಭಟನೆ. ಪ್ರತಿಭಟನೆ. ಸರ್ಕಾರ ಒಂದು ಸ್ಪರ್ಧೆ ಏರ್ಪಡಿಸಿತು. ಸರ್ಕಾರ ಒಂದು ಸ್ಪರ್ಧೆ ಏರ್ಪಡಿಸಿತು. ಸೊಳ್ಳೆಗಳಿಲ್ಲದ ಜಾಗಕ್ಕೆ ಬೃಹತ್ ಮೊತ್ತದ ಬಹುಮಾನ. ಸರ್ಕಾರ ಒಂದು ಸ್ಪರ್ಧೆ ಏರ್ಪಡಿಸಿತು. ಸೊಳ್ಳೆಗಳಿಲ್ಲದ ಜಾಗಕ್ಕೆ ಬೃಹತ್ ಮೊತ್ತದ ಬಹುಮಾನ. ಊರ ಜನ ತಮ್ಮ ತಮ್ಮ ಜಾಗ ಸ್ವಚ್ಛಗೊಳಿಸಿ ಹೆಸರು ನೋಂದಾಯಿಸಿದರು. ಊರ ಜನ ತಮ್ಮ ತಮ್ಮ ಜಾಗ ಸ್ವಚ್ಛಗೊಳಿಸಿ ಹೆಸರು ನೋಂದಾಯಿಸಿದರು. ಬಹುಮಾನ ದಕ್ಕಿದ್ದು ಮಾತ್ರ ಕೊಳೆತು ನಾರುತ್ತಿದ್ದ ಒಂದು ಸರಕಾರಿ ಕಚೇರಿ. ಬಹುಮಾನ ದಕ್ಕಿದ್ದು ಮಾತ್ರ ಕೊಳೆತು ನಾರುತ್ತಿದ್ದ ಒಂದು ಸರಕಾರಿ ಕಚೇರಿಗೆ. ಅರೆ, ಇದೇನಿದು? ಊರ ಜನ ರೊಚ್ಚಿಗೆದ್ದರು, ನ್ಯಾಯಾಲಯದ ಮೆಟ್ಟಿಲತ್ತಿದರು. ಊರ ಜನ ರೊಚ್ಚಿಗೆದ್ದರು, ನ್ಯಾಯಾಲಯದ ಮೆಟ್ಟಿಲತ್ತಿದರು. ನ್ಯಾಯಾಲಯದ ಬೆಂಚ್ ದೊಡ್ಡದಾಗ್ತಾ ಹೋಯಿತು, ತೀರ್ಪು ಕೊಡಲು ಆಗಲೇ ಇಲ್ಲ. ನ್ಯಾಯಾಲಯದ ಬೆಂಚ್ ದೊಡ್ಡದಾಗುತ್ತಾ ಹೋಯಿತು, ತೀರ್ಪು ಕೊಡಲು ಆಗಲೇ ಇಲ್ಲ. ಕೊನೆಗೊಂದು ದಿನ ಸೊಳ್ಳೆಯೊಂದು ಬಂದು ಸಾಕ್ಷಿ ನುಡಿಯಿತು. ಕೊನೆಗೊಂದು ದಿನ ಸೊಳ್ಳೆಯೊಂದು ಬಂದು ಸಾಕ್ಷಿ ನುಡಿಯಿತು. ಆ ಕಚೇರಿ ಊರ ಜನರ ನೆತ್ತರನ್ನೆಲ್ಲ ಹಿಂಡುತ್ತಿದ್ದರಿಂದ, ಆ ಕಚೇರಿ ಊರ ಜನರ ನೆತ್ತರನ್ನೆಲ್ಲ ಹಿಂಡುತ್ತಿದ್ದರಿಂದ ನಾವು ಆ ಕಚೇರಿಯ ಕಡೆಗೆ ತೆರಳದೆ ಪ್ರತಿಭಟನೆ ಮಾಡುತ್ತಿದ್ದೇವೆ. ಆ ಕಚೇರಿ ಊರ ಜನರ ನೆತ್ತರನ್ನೆಲ್ಲ ಹಿಂಡುತ್ತಿದ್ದರಿಂದ ನಾವು ಆ ಕಚೇರಿಯತ್ತ ಸುಳಿಯದೆ ಪ್ರತಿಭಟನೆ ಮಾಡುತ್ತಿದ್ದೇವೆ. ಧನ್ಯವಾದ.